ಹಾಗೆ ಮಾಡಬಾರದು ಅಂತ. ತಾನು ಮಾಡಬಹುದಂತೆ ಕ್ಯಾಮರಾದ ಎದುರು ನಿಂತು, ಉಳಿದವರು ಮಾಡಬಾರ್ದಂತೆ. ಇದೆಂತ ರಾಜಕೀಯ ಇದು? ಈಗ ಅದನ್ನು ಹಾಗೆ ಬಳಸಬಹುದು ಕಮರ್ಷಿಯಲ್ ಕಾರಣಗಳಿಗೆ ಎಂಬುದನ್ನ ವೃಷಭ ಶೆಟ್ಟಿ ಅವರು ತೋರಿಸಿದ್ದಾರೆ. ಈಗ ಇತರರು ಬಳಸಿದ್ರೆ ವೃಷಭ ಶೆಟ್ಟಿ ಅವರಿಗೆ ಯಾಕೆ ತೊಂದರೆ ಆಗಬೇಕು ಅಂತ ಗೊತ್ತಿಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟ ನಂಬಿಕೆಗಳನ್ನ ಡಿಸ್ಟಾರ್ಟ್ ಮಾಡಿ ಹೇಳೋದಿದೆಯಲ್ಲ, ಅದು ಸಂಸ್ಕೃತಿಗೆ ನಾವು ಮಾಡುವ ಅತ್ಯಂತ ದೊಡ್ಡ ಅನ್ಯಾಯ ಮತ್ತು ಜನಗಳಿಗೆ ನಾವು ತೋರಿಸುವ ಅಗೌರವ. ಅಲ್ಲಿಯ ದೈವಗಳಿಗೆ, ಅಲ್ಲಿಯ ಜನಗಳಿಗೆ ಒಳ್ಳೇದಾಗ್ತದೆ. ಬಟ್ ಈಗ ಅವರು ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ದುಡ್ಡು ಸಂಪಾದನೆ ಆಯ್ತು, ಅದು ಆಗಲಿ, ಅವರ ಶಕ್ತಿ, ಅವರ ಪ್ರಯತ್ನ. ಅದಕ್ಕೆ ಯಾವಾಗಲೂ ನನ್ನಂತವನಿಗೆ ಅದರ ಬಗ್ಗೆ ಒಂದು ಗೌರವ ಇರ್ತದೆ. ಸ್ಟೇಟ್ಮೆಂಟ್ ಕೊಟ್ಟರು, ಯಾರು ಹಾಗೆ ಮಾಡಬಾರದು ಅಂತ. ತಾನು ಮಾಡಬಹುದಂತೆ ಕ್ಯಾಮರಾದ ಎದುರು ನಿಂತು, ಉಳಿದವರು ಮಾಡಬಾರ್ದಂತೆ. ಇದೆಂತ ರಾಜಕೀಯ ಇದು? ಹಾಗಾಗಿ ನಾನು ಆಗ ಹೇಳಿದ ಹಾಗೆ ಒಂದು ಕಾಲದಲ್ಲಿ ಭೂತಗಳನ್ನು ಈ ಥರ ಉಪಯೋಗಿಸುವ ಪ್ರವೃತ್ತಿ ಇರಲಿಲ್ಲ. ಈಗ ಅದನ್ನು ಹಾಗೆ ಬಳಸಬಹುದು ಕಮರ್ಷಿಯಲ್ ಕಾರಣಗಳಿಗೆ ಎಂಬುದನ್ನ ವೃಷಭ ಶೆಟ್ಟಿ ಅವರು ತೋರಿಸಿದ್ದಾರೆ. ಈಗ ಇತರರು ಬಳಸಿದ್ರೆ ವೃಷಭ ಶೆಟ್ಟಿ ಅವರಿಗೆ ಯಾಕೆ ತೊಂದರೆ ಆಗಬೇಕು ಅಂತ ಗೊತ್ತಿಲ್ಲ. ಪಾರ್ಲಿಮೆಂಟಿಗೆ ಹೋಗಿದ್ದೆ, ಅಲ್ಲಿ ಹೇಳ್ತಾ ಇದ್ರು ಈ ಸರ್ತಿ ವೃಷಭ ಶೆಟ್ಟಿ ಅವರು ಮಂಗಳೂರು ಕಾನ್ಸ್ಟಿಟ್ಯೂನ್ಸಿಯಿಂದ ಚುನಾವಣೆಗೆ ನಿಲ್ತಾರೆ ಅಂತ. ನಾನು ಕೇಳಿದೆ, ನಳಿನ್ ಕುಮಾರ್ ಅವ್ರದ್ದು ಏನಾಯ್ತು ಅಂತ. ಅಲ್ಲ, ಅವ್ರದ್ದು ಸ್ವಲ್ಪ ಈ ಸರ್ತಿ ಸರಿ ಇಲ್ಲ, ಆ ಟೋಲ್ ಗೇಟ್ ಇದೆಲ್ಲ ಗಲಾಟೆಯಾಗಿ ಏನೋ ಸಮಸ್ಯೆ ಆಗಿದೆ. ವೃಷಭ ಶೆಟ್ಟಿ ಅವರು ಮಂಗಳೂರಲ್ಲಿ ಇಲೆಕ್ಷನ್ ನಿಂತರೆ ಭೂತದ ಹೆಸರಿನಲ್ಲಿ ಗೆಲ್ಲಬಹುದು ಕೂಡ. ಅವರು ಅದು ತುಳುನಾಡಿನ ಒಂದು ಜನ ಅದೆಲ್ಲ ಮಾಡ್ತಾರೆ. ನಾನು ರಾಜಕೀಯ ಅವರು ಇದರಿಂದ ಮಾಡುವ, ಅವರು ಮೇಲೆ ಹೋಗುವ ರೀತಿ ಅದು ಮಾಡಿಕೊಳ್ತಾರೆ, ಅದು ಅವರ ತಾಕತ್ತು ಅಂತ ಹೇಳ್ತೀವಲ್ಲ ನಾವು, ಅದು. ಆದರೆ ಈ ರಿಚುವಲ್ಗೆ ಸಂಬಂಧಪಟ್ಟ ಹಾಗೆ, ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ನಂಬಿಕೆಗಳನ್ನ ಡಿಸ್ಟಾರ್ಟ್ ಮಾಡಿ ಹೇಳೋದಿದೆಯಲ್ಲ, ಅದನ್ನು ಹಳಿ ತಪ್ಪಿಸಿ ಅದು ಹಾಗಲ್ಲ ಹೀಗೆ ಅಂತ ಹೇಳೋದಿದೆಯಲ್ಲ, ಅದು ಸಂಸ್ಕೃತಿಗೆ ನಾವು ಮಾಡುವ ಅತ್ಯಂತ ದೊಡ್ಡ ಅನ್ಯಾಯ ಮತ್ತು ಜನಗಳಿಗೆ ನಾವು ತೋರಿಸುವ ಅಗೌರವ.